ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ಸ್ವಗೌರವವನ್ನು ಹೊಂದಿಕೊಂಡವನಾಗಿರಬೇಕು. ನಾವೆಲ್ಲರೂ ದೇವರ ಮಕ್ಕಳು, ದೇವರ ರೂಪದಿಂದ ಸೃಷ್ಟಿಸಲ್ಪಟ್ಟವರು. ಹೀಗಿರುವಾಗ ನಾವು ಆ ದೇವರ ರೂಪದಂತೆ ಜೀವನ ನಡೆಸಬೇಕಾದುದು ಬಹಳ ಮುಖ್ಯ. ದೈವ ಸ್ವರೂಪರಾದವರು ನಾವು ಎಂದಿಗೂ ಆ ದೈವತ್ವ ಸ್ವರೂಪವನ್ನು ಕಳೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಹೀಗಿರುವಾಗ ಈ ಲೋಕದಲ್ಲಿ ನಾವು ಜೀವಿಸುವ ಆ ಬದುಕು ಸ್ವಗೌರವ ಉಳ್ಳ ಬದುಕು ಆಗಬೇಕು. ಆ ಮನುಷ್ಯ ಗೌರವ ನಾವು ಎಲ್ಲರೂ ಇಟ್ಕೊಳ್ಬೇಕು. ಅಂಥ ಒಂದು ಜೀವನ ನಡೆಸುವ ಅಗತ್ಯ ಯಾವ ತರಹದಲ್ಲಿ ಇದೆ ಎಂಬುದರ ಬಗ್ಗೆ ಇವತ್ತಿನ ದೇವರ ವಾಕ್ಯ ನಮಗೆ ಬೋಧನೆಯನ್ನು ನೀಡುತ್ತೆ. ತದೇಕ ಚಿತ್ತದಿಂದ ನಾವೆಲ್ಲರೂ ಆಲಿಸೋಣ, ದೇವರ ವಾಕ್ಯವನ್ನು ಧ್ಯಾನಿಸೋಣ. ಪವಿತ್ರಾತ್ಮರು ನಮಗೆಲ್ಲರಿಗೂ ಈ ಶಕ್ತಿಯನ್ನು ನೀಡಲಿ. ನಮ್ಮೆಲ್ಲರ ಹೃದಯಗಳನ್ನು ದೇವರಿಗೆ ಅರ್ಪಿಸೋಣ. ಆ ದೇವರ ಕೃಪೆಯನ್ನು ಪಡೆಯೋಣ, ದೇವರ ಶಕ್ತಿಯಿಂದ ತುಂಬಿಕೊಳ್ಳೋಣ. ಇವತ್ತಿನ ದೇವರ ವಾಕ್ಯ ಸಿರಾಕನ ಗ್ರಂಥದಿಂದ ಆರಿಸಲಾಗಿದೆ. ಅಧ್ಯಾಯ 4 ವಾಕ್ಯ 20ರಿಂದ 31. ಸಂದರ್ಭ ನೋಡಿಕೊಂಡು ದುರಾತ್ಮನ ಬಗ್ಗೆ ಎಚ್ಚರದಿಂದಿರು. ನಿನ್ನ ಅಂತರಾತ್ಮದ ವಿಷಯದಲ್ಲಿ ನಾಚಿಕೆ ಪಡೆದಿರು. ಇತರರ ಮುಖಸ್ತುತಿ ಮಾಡಿ ನಿನಗೆ ಹಾನಿ ತಂದುಕೊಳ್ಳಬೇಡ. ಮಿತಿಮೀರಿ ತಲೆಬಾಗಿ ನೀನೇ ನೆಲಸಮವಾಗಬೇಡ. ಪರರಿಗೆ ಹಿತವಾಗಿದ್ದಲ್ಲಿ ನಿನ್ನ ಮಾತನ್ನು ತಡೆ ಹಿಡಿಯಬೇಡ. ನಿನ್ನಲ್ಲಿರುವ ಜ್ಞಾನ ಬೆಳಕನ್ನು ಅರಗಿಸಬೇಡ. ಸಹೋದರ ಸಹೋದರರಿ, ಮೊದಲಿನ ಈ ಕೆಲವು ವಾಕ್ಯಗಳನ್ನು ಧ್ಯಾನಿಸೋಣ. ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುತ್ತೆ, ದುರಾತ್ಮನ ಬಗ್ಗೆ ಎಚ್ಚರದಿಂದಿರು. ನಿನ್ನ ಅಂತರಾತ್ಮದ ವಿಷಯದಲ್ಲಿ ನಾಚಿಕೆ ಪಡೆದಿರು. ದುರಾತ್ಮ ಯಾವುದು, ನಮ್ಮ ಅಂತರಾತ್ಮ ಯಾವುದು, ಇದರ ವ್ಯತ್ಯಾಸ ನಾವು ಸರಿಯಾಗಿ ತಿಳಿದುಕೊಳ್ಬೇಕು. ದುರಾತ್ಮ ಇದು ಸೈತಾನ ಶಕ್ತಿಯಿಂದ ಪ್ರೇರಿತವಾದುದು. ದುರಾತ್ಮ ಎಂದಿಗೂ ಒಳ್ಳೆಯ ಯೋಚನೆಯನ್ನು ಹೊಂದಿದಂಥ ಆತ್ಮವಲ್ಲ. ದುರಾತ್ಮ ಎಂದು ಒಳ್ಳೆಯ ಜೀವನಕ್ಕೆ ಪ್ರೇರಣೆ ನೀಡುವಂಥ ಆತ್ಮವಲ್ಲ. ನಾವೆಲ್ಲರೂ ಕಣ್ಣಿನಿಂದ ಕಾಣುತ್ತಿದ್ದೇವೆ. ನಮ್ಮ ಈ ದಿನಗಳಲ್ಲಿ ನಡೆಯುವಂಥ ಹಲವಾರು ಘಟನೆಗಳು. ಇಂದು ಮನುಷ್ಯ ಜೀವಕ್ಕೆ ಬೆಲೆ ಇಲ್ಲ. ಎಲ್ಲೋ ಮನುಷ್ಯ ಜೀವವನ್ನು ಇವತ್ತು ಮನುಷ್ಯರಂತೆ ಕಾಣುತ್ತಿಲ್ಲ. ಮನುಷ್ಯರು ಒಬ್ಬರು ಇನ್ನೊಬ್ಬರನ್ನು ಕೊಲ್ಲುವುದು, ದ್ವೇಷವನ್ನು ಸಾಧಿಸುವುದು,
ಹಗೆತನವನ್ನು ಸಾಧಿಸುವುದು, ಇತರರ ಬಗ್ಗೆ ತುಚ್ಛ ಮನೋಭಾವವನ್ನು ಹೊಂದಿಕೊಂಡಿರುವುದು, ಇತರರ ಬಗ್ಗೆ ತುಚ್ಛ ಮಾತುಗಳನ್ನು ಆಡುವುದು, ಇತರನ್ನು ಹೀನಾಯವಾಗಿ ಕಾಣುವುದು, ಇದೆಲ್ಲವೂ ದುರಾತ್ಮದ ಪ್ರಭಾವ. ಈ ದುರಾತ್ಮ ಒಬ್ಬ ಮನುಷ್ಯನನ್ನು ಒಳ್ಳೆಯ ಮನುಷ್ಯನಂತೆ ಕಾಣಲು ನಮಗೆ ಬಿಡುತ್ತಿಲ್ಲ. ಬದಲಾಗಿ ಸ್ವಾರ್ಥ ಸಾಧನೆ, ಆ ಸ್ವಾರ್ಥ ಸಾಧನೆ ತನ್ನ ಬಗ್ಗೆ, ತನ್ನ ಇಷ್ಟದ ಬಗ್ಗೆ, ತನ್ನ ಸ್ವಂತ ಒಳ್ಳೆಯದರ ಬಗ್ಗೆ, ಇದರ ಬಗ್ಗೆ ದುರಾತ್ಮ ಪ್ರೇರೇಪಿಸುತ್ತೆ. ಆದ್ದರಿಂದ ಸಹೋದರ ಸಹೋದರರೇ, ನಾವೆಲ್ಲರೂ ನಮ್ಮ ಜೀವನವನ್ನು ಅವಲೋಕಿಸಿಕೊಳ್ಬೇಕು. ಯಾವ ರೀತಿ ನಾವು ಜೀವಿಸ್ತಿದ್ದೇವೆ ಈ ಸಮಾಜದಲ್ಲಿ? ದುರಾತ್ಮದಿಂದ ತುಂಬಿಕೊಂಡಂತಹ ಜೀವನವೋ? ಅದೆಷ್ಟೋ ಜನರು ನಾವು ದ್ವೇಷದಲ್ಲಿ ಜೀವಿಸುತ್ತೇವೆ, ಹಗೆತನದಲ್ಲಿ ಜೀವಿಸ್ತೇವೆ, ಮತ್ಸರ ಸ್ವಾರ್ಥದಲ್ಲಿ ತುಂಬಿಕೊಂಡಿದ್ದೇವೆ. ಇದು ದುರಾತ್ಮ ಪ್ರೇರಿತ ಜೀವನ. ನಾವು ಮಾತ್ರವಲ್ಲ, ಇತರರ ಜೀವನವನ್ನು ಹಾಳುಗೆಡುತ್ತೇವೆ ನಾವು. ಅದೆಷ್ಟೋ ಕುಟುಂಬಗಳನ್ನು ವಿಭಜಿಸುತ್ತೇವೆ ನಾವು. ನಮ್ಮ ಕುಟುಂಬದಲ್ಲಿನ ಶಾಂತಿ ನೆಮ್ಮದಿಯನ್ನು ಕದಡುತ್ತೇವೆ, ಸಮಾಜದ ಶಾಂತಿಯನ್ನು ಕದಡುತ್ತೇವೆ. ನಮ್ಮ ನಡುವೆ ಅಂತರವನ್ನು ನಾವು ಸೃಷ್ಟಿಸುತ್ತೇವೆ. ಅವರು ಇವರು ಎಂಬ ಒಂದು ರೀತಿಯ ಕಂದಕ, ಧರ್ಮಗಳ ನಡುವಿನ ಕಂದಕ, ಭಾಷೆಗಳ ನಡುವಿನ ಕಂದಕ, ವರ್ಗಗಳ ನಡುವಿನ ಕಂದಕ, ಇದನ್ನು ಸೃಷ್ಟಿಸಿ ಸಮಾಜವನ್ನು ಒಡೆಯುವಂಥ ಕೆಲಸ ನಾವು ಮಾಡುತ್ತೇವೆ. ಇದು ದುರಾತ್ಮ ಪ್ರೇರಿತವಾದ ಜೀವನ. ಒಳ್ಳೆಯ ಆತ್ಮ ಎಂದಿಗೂ ಇಂಥ ಕೆಲಸವನ್ನು ಮಾಡಲಿಕ್ಕೆ ಪ್ರೇರಣೆ ಕೊಡಲ್ಲ. ಯೋಚಿಸೋಣ ನಮ್ಮ ಜೀವನದ ಬಗ್ಗೆ. ನಮ್ಮ ಪ್ರತಿಯೊಬ್ಬರ ವೈಯಕ್ತಿಕ ಜೀವನ ಎತ್ತ ಸಾಗುತ್ತಿದೆ? ದುರಾತ್ಮರ ಪ್ರೇರಿತರಾಗಿ ನಾವು ಜೀವಿಸ್ತೇವೋ ಅಥವಾ ದೇವರ ಆತ್ಮದ ಆ ಪ್ರೇರಣೆಯಿಂದ ಜೀವಿಸುತ್ತೇವೆ? ಸಂತ ಪೌಲರು, ಸಹೋದರ ಸಹೋದರಿಯರೇ, ರೋಮನರಿಗೆ ಬರೆದ ಪತ್ರದಲ್ಲಿ 8ನೇ ಅಧ್ಯಾಯದಲ್ಲಿ ನಮಗೆ ಪವಿತ್ರಾತ್ಮ ಭರಿತವಾದ ಜೀವನದ ಬಗ್ಗೆ ಅವರು ಸ್ಪಷ್ಟವಾಗಿ ವಿವರಿಸುತ್ತಾರೆ. ಒಂದು ಕಡೆಗೆ ಈ ವಾಕ್ಯವನ್ನು ನಾವು ಓದೋಣ. ಸಂತ ಪೌಲರು ಹೇಳುತ್ತಾರೆ, ನಾವೆಲ್ಲರೂ ಪವಿತ್ರಾತ್ಮ ಭರಿತವಾಗಿ ಜೀವಿಸಬೇಕಾದವರು. ಯಾಕೆ? ಯೇಸು ಕ್ರಿಸ್ತನಲ್ಲಿ ಯಾವಾಗ ನಾವು ಆ ಪವಿತ್ರ ಸ್ನಾನವನ್ನು ಪಡೆದಿದ್ದೇವೆ, ಆ ಗಳಿಗೆಯಿಂದ ದೇವರಿಗೆ ನಾವು ಸಂಬಂಧಪಟ್ಟವರಾಗಿದ್ದೇವೆ, ದೇವರ ಮಕ್ಕಳಾಗಿದ್ದೇವೆ. ಹೀಗಿರುವಾಗ ದೇವರ ಮಕ್ಕಳು ನಾವು ಪವಿತ್ರಾತ್ಮ ಭರಿತರು. ಯೇಸುವಿನ 12 ಶಿಷ್ಯರು ಪವಿತ್ರಾತ್ಮನಿಂದ ತುಂಬಿದರು. ಆ ಪವಿತ್ರಾತ್ಮ ಭರಿತ ಜೀವನವನ್ನು ಅವರು ನಡೆಸಿದರು. ಅದಕ್ಕಾಗಿ ಸಂತ ಪೌಲರು ಹೇಳ್ತಾರೆ, ನಿಮ್ಮಲ್ಲಿ ಅಧ್ಯಾಯ 8-9ನೇ ವಾಕ್ಯ, ನಿಮ್ಮಲ್ಲಿ ನಿಜವಾಗಿಯೂ ದೇವರ ಆತ್ಮ ನೆಲೆಸಿದ್ದರೆ ನೀವು ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ಜೀವಿಸದೆ ಪವಿತ್ರಾತ್ಮ ಅವರ ಚಿತ್ತಕ್ಕೆ ಅನುಸಾರವಾಗಿ ಜೀವಿಸ್ತೀರಿ. ಯಾರಲ್ಲಿ ಕ್ರಿಸ್ತ ಯೇಸುವಿನ ಆತ್ಮ ಇಲ್ಲವೋ ಅಂತಹವನು ಕ್ರಿಸ್ತ ಯೇಸುವಿಗೆ ಸೇರಿದವನಲ್ಲ. ಸಹೋದರ ಸಹೋದರಿಯರೇ, ಪವಿತ್ರಾತ್ಮ ಭರಿತ ಜೀವನ ಎಂದರೆ ಏನು? ನಾವು ಪ್ರೀತಿಯಲ್ಲಿ ಜೀವಿಸುವುದು, ಯೇಸು ಕ್ರಿಸ್ತರ ಬೋಧಿಸಿದ ಆ ಮೌಲ್ಯಗಳನ್ನು ಜೀವಿಸುವುದು, ಶಾಂತಿ ಸಮಾಧಾನದಿಂದ ಜೀವಿಸುವುದು, ಸಮಾಜದಲ್ಲಿ ಒಗ್ಗೂಡಿ ಜೀವಿಸುವುದು, ನಮ್ಮ ಜೀವನವನ್ನು ಇತರರಿಗಾಗಿ ಮುಡಿಪಾಗಿಡುವುದು, ಇತರರಿಗಾಗಿ ನಾವು ಜೀವಿಸುವುದು, ಇದು ಪವಿತ್ರಾತ್ಮ ಭರಿತ ಜೀವನ. ನಾವು
ಖಂಡಿತವಾಗಿ ಪ್ರೇಷಿತರ ಕಾರ್ಯಕಲಾಪಗಳು ಪುಸ್ತಕದಲ್ಲಿ 2ನೇ ಅಧ್ಯಾಯ 42ನೇ ವಾಕ್ಯ ನಾವು ನೋಡುತ್ತೇವೆ. ಆದಿ ಕ್ರೈಸ್ತರು ಅಂದರೆ ಧರ್ಮಸಭೆಯ ಆರಂಭದಲ್ಲಿ ಕ್ರೈಸ್ತರು ಹೇಗೆ ಜೀವಿಸತೊಡಗಿದರು? ಎಲ್ಲರೂ ದೇವರ ವಾಕ್ಯವನ್ನು ಆಲಿಸುವುದಾಗಿ ಒಟ್ಟುಗೂಡತೊಡಗಿದರು. ಒಟ್ಟುಗೂಡಿ ಪ್ರಾರ್ಥನೆ ನಡೆಸಿದರು. ಅವರಲ್ಲಿದ್ದ ಸಂಪನ್ಮೂಲಗಳನ್ನು ಹಂಚಿಕೊಳ್ಳತೊಡಗಿದರು. ಒಬ್ಬರಿನೊಬ್ಬರಿಗೆ ಚಿಂತಿಸತೊಡಗಿದರು. ಪವಿತ್ರಾತ್ಮಭರಿತವಾದ ಅವರು ಪ್ರೀತಿಯಲ್ಲಿ ಬಾಳಿದರು. ಸಹೋದರ ಸಹೋದರರೇ, ಇದರ ಬಗ್ಗೆ ನಾವು ಯೋಚಿಸಬೇಕಾಗಿದೆ. ಇಂದಿನ ಸಮಾಜದಲ್ಲಿ ನಾವು ಪವಿತ್ರಾತ್ಮರಿಂದ ತುಂಬಿದವಂತರಾಗಿದ್ದೇವೋ ಅಥವಾ ದುರಾತ್ಮದಿಂದ ತುಂಬಿದವರಾಗಿದ್ದೇವೆ? ಒಂದು ವಿಶ್ಲೇಷಣೆಯನ್ನು, ಆತ್ಮಾವಲೋಕನ ಪ್ರತಿಯೊಬ್ಬರು ನಾವು ಮಾಡಿಕೊಳ್ಬೇಕು. ಮುಂದೆ ಈ ವಾಕ್ಯ ನಮಗೆ ಹೇಳ್ತೆ, ಆದರೆ ಕ್ರಿಸ್ತ ಯೇಸು ನಿಮ್ಮಲ್ಲಿ ವಾಸಿಸಿದರೆ ಪಾಪದ ನಿಮಿತ್ತ ನಿಮ್ಮ ಶರೀರ ಮರಣಕ್ಕೆ ಗುರಿಯಾಗಿದ್ದರೂ ನೀವು ದೇವರೊಡನೆ ಸತ್ಸಂಬಂಧವನ್ನು ಹೊಂದಿರುವುದರಿಂದ ಪವಿತ್ರಾತ್ಮ ನಿಮಗೆ ಜೀವಾಳವಾಗಿರುತ್ತಾರೆ. ಹಾಗಿರುವಾಗ ನಮ್ಮ ಜೀವನ ಖಂಡಿತವಾಗಿ ಪವಿತ್ರಾತ್ಮನಿಂದ ತುಂಬಿದಂಥ ಜೀವನವಾಗುತ್ತದೆ. ಸಹೋದರ ಸಹೋದರರೇ, ಇದೇ ಪವಿತ್ರಾತ್ಮರಿಂದ ನಾವು ತುಂಬಿದಂಥ ಜೀವನ. ಅದಕ್ಕಾಗಿ ಹೇಳ್ತದೆ, ನಿನ್ನ ಅಂತರಾತ್ಮದ ವಿಷಯದಲ್ಲಿ ನಾಚಿಕೆ ಪಡೆದಿರು. ಇವತ್ತಿನ ಸಮಾಜ ಅಂತರಾತ್ಮದ ಬಗ್ಗೆ ಜೀವಿಸಲು ನಾಚಿಕೆ ಪಡುತ್ತಿದೆ. ಅಂತರಾತ್ಮ ಅಂದರೆ ಪವಿತ್ರಾತ್ಮ ಭರಿತ ಜೀವನ. ಅಂತರಾತ್ಮ ಅಂದರೆ ನಮ್ಮ ಆತ್ಮದಲ್ಲಿ ಪವಿತ್ರಾತ್ಮನು ತುಂಬಿದಾಗ, ದೈವಶಕ್ತಿ ತುಂಬಿದಾಗ, ದೈವ ಮೌಲ್ಯಗಳನ್ನು ನಾವು ಜೀವಿಸುವಾಗ ಆ ಜೀವನ ಖಂಡಿತವಾಗಿ ಒಳ್ಳೆ ಜೀವನವಾಗಿರುತ್ತದೆ. ಇವತ್ತಿನ ಸಮಾಜದಲ್ಲಿ ನಾಚಿಕೆಗೇಡಿನ ವಿಷಯ, ದುರಾತ್ಮಭರಿತ ಜೀವನಕ್ಕೆ ಇವತ್ತು ವೈಭವೀಕರಿಸ್ತೇವೆ ನಾವು. ಆದರೆ ಅಂತರಾತ್ಮದ ಜೀವಿಸುವವರಿಗೆ ಇವತ್ತು ಬೆಲೆ ಇಲ್ಲ. ಅವರನ್ನು ಶೋಷಿಸ್ತೇವೆ, ಹಿಂಸಿಸುತ್ತೇವೆ. ಸಹೋದರ ಸಹೋದರರೇ, ಗಂಭೀರವಾಗಿ ಈ ವಿಷಯದ ಬಗ್ಗೆ ಚಿಂತನೆ ಮಾಡಲು ಇವತ್ತು ದೇವರ ವಾಕ್ಯ ನಮಗೆ ಪ್ರೇರಣೆಯನ್ನು ನೀಡುತ್ತೆ. ಮುಂದೆ ದೇವರ ವಾಕ್ಯ ನಮಗೆ ಹೇಳುತ್ತೆ, ನಿನಗೆ ಇತರರ ಮುಖಸ್ತುತಿ ಮಾಡಿ ನಿನಗೇ ನೀನು ಹಾನಿ ತಂದುಕೊಳ್ಳಬೇಡ. ಸಹೋದರ ಸಹೋದರರೇ, ಯಾವ ಆತ್ಮನು ಅಂತರಾತ್ಮದಿಂದ ಜೀವಿಸ್ತಾನೆ, ಪವಿತ್ರಾತ್ಮ ಭರಿತಾಗಿ ಪ್ರೇರಿತನಾದ ಜೀವನವನ್ನು ನಡೆಸ್ತಾನೆ, ಆತನು ಎಂದಿಗೂ ಇತರರ ಮುಂದೆ ತಲೆಬಾಗಿ ಜೀವಿಸುವುದಿಲ್ಲ. ಸ್ವಗೌರವದ ಬಾಳನ್ನು ಬಾಳುತ್ತಾನೆ, ಬದುಕುತ್ತಾನೆ. ಇತರರ ಮುಖಸ್ತುತಿ ಮಾಡಿ ನಿನಗೆ ನೀನು ಹಾನಿ ತಂದುಕೊಳ್ಳಬೇಡ. ಯಾವಾಗ ನನ್ನಲ್ಲಿ ಸ್ವಂತಿಕೆ ಇಲ್ಲ, ಯಾವಾಗ ಈ ಸಮಾಜದಲ್ಲಿ ನನ್ನ ವ್ಯಕ್ತಿತ್ವದ ಬಗ್ಗೆ ನನಗೇ ಗೌರವವಿಲ್ಲ, ನಾನೇನು ಮಾಡ್ತೀನಿ? ಯಾವುದೊಬ್ಬನು ಒಳ್ಳೆಯವನು ಕೆಟ್ಟವನು ನನಗೆ ಗೊತ್ತಿಲ್ಲ. ಯಾವೊಬ್ಬನು ಸಮಾಜದಲ್ಲಿ ಒಬ್ಬ ಮುಖಂಡ, ರಾಜಕೀಯ ಮುಖಂಡ ಯಾರು ಗೊತ್ತಿಲ್ಲ. ಅವನು ಒಳ್ಳೆಯದನ್ನು ಮಾಡ್ತಾನೆ, ಕೆಡುಕನ್ನು ಮಾಡ್ತಾನೆ ಗೊತ್ತಿಲ್ಲ. ನಾನು ಅವನ ಮುಖಸ್ತುತಿ ಮಾಡಿ ಜೀವಿಸ್ತೇನೆ. ಅಂದರೆ ನನ್ನ ಸ್ವಗೌರವವನ್ನು ಕಳೆದುಕೊಳ್ಳುತ್ತೇನೆ, ಇತರರಿಗಾಗಿ ಬದುಕುತ್ತೇನೆ. ಇದು ಸ್ವಗೌರವದ ಬದುಕಲ್ಲ. ದೇವರ ವಾಕ್ಯ ನಮಗೆ ಹೇಳುತ್ತೆ, ಮುಖಸ್ತುತಿ ಮಾಡಿ ಬದುಕಬೇಡ. ಯಾವುದೇ ಮನುಷ್ಯನಾಗಲಿ ವಾಸ್ತವಿಕವಾಗಿ ಅವನನ್ನು ಸ್ವೀಕರಿಸು. ನೀನು ಯಾರ ಮುಂದೆ ತಲೆಬಾಗಿ ಜೀವಿಸುವ ಅಗತ್ಯವಿಲ್ಲ. ನಿನ್ನ ಬಾಳು, ನಿನ್ನ ಬದುಕು, ನಿನ್ನ ಜೀವನ ಒಳ್ಳೆಯದಿದ್ದರೆ ಇತರರ ಮುಂದೆ ತಲೆ ತಗ್ಗಿ ನೀನು ತಲೆ ಬಾಗಿ ಬದುಕಬೇಕಾದ ಅಗತ್ಯವಿಲ್ಲ. ಇತರರ ಮುಖಸ್ತುತಿ ಮಾಡುವ ಅಗತ್ಯವಿಲ್ಲ. ತಲೆ ಎತ್ತಿ ಬಾಳು ಸಹೋದರ, ತಲೆ ಎತ್ತಿ ಬಾಳು ಸಹೋದರಿ. ಯಾವುದೇ ರೀತಿಯ ಒತ್ತಡಗಳಿಗೆ ನೀನು ಬಗ್ಗುವ ಅಗತ್ಯವಿಲ್ಲ. ಸ್ವಂತಿಕೆ ಬೇಕು ನಮಗೆ.
ಸಹೋದರರು, ಇವತ್ತು ಅನೇಕರು ನಮ್ಮ ಜೀವನವನ್ನು ನಾವು ನಾಶ ಮಾಡಿಕೊಳ್ತೀವಿ. ಯಾಕೆ? ಸ್ವಂತಿಕೆ ಇಲ್ಲ. ಸ್ವಂತಿಕೆ ಇಲ್ಲದವರ ಜೀವನ ಅದು ನಿಷ್ಪ್ರಯೋಜಕ ಜೀವನ. ದೇವರು ನಮಗೆ ಆತ್ಮವನ್ನು ಕೊಟ್ಟಿದ್ದಾನೆ, ದೇವರು ನಮಗೆ ಜ್ಞಾನವನ್ನು ಕೊಟ್ಟಿದ್ದಾನೆ, ದೇವರು ನಮಗೆ ಯೋಚಿಸುವ ಶಕ್ತಿಯನ್ನು ಕೊಟ್ಟಿದ್ದಾನೆ, ದೇವರು ನಮಗೆ ಕೈಕಾಲು ಕೊಟ್ಟಿದ್ದಾರೆ, ದೇವರು ನಮಗೆ ಕಣ್ಣುಗಳನ್ನು ಕೊಟ್ಟಿದ್ದಾರೆ, ದೇವರು ನಮಗೆ ನಾಲಿಗೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲ ಕೊಟ್ಟಿರುವಾಗ ಸಹೋದರ ಸಹೋದರಿ, ಅದು ನಿನ್ನ ಸ್ವಂತದಲ್ಲವೇ? ನಿನಗೆ ಸತ್ಯ ಯಾವುದು ಸುಳ್ಳು ಯಾವುದೆಂಬ ಗ್ರಹಿಸುವ ಶಕ್ತಿ ನಿನ್ನಿದ್ರೆ ಸತ್ಯವನ್ನು ನುಡಿ. ಯಾರ ಒತ್ತಡಕ್ಕೆ ಬಾಗಿ ಸುಳ್ಳನ್ನು ಯಾಕೆ ನುಡಿತೀಯ? ಸುಳ್ಳನ್ನು ನುಡಿಬೇಡ, ಸತ್ಯವನ್ನು ನುಡಿ. ಈ ಪ್ರಾಮಾಣಿಕ ಜೀವನ ನಮಗೆ ಬೇಕು. ಇವತ್ತು ಯಾರದ್ದು ಮುಖಸ್ತುತಿ ಮಾಡಿ, ಯಾರನ್ನು ಹೊಗಳಿ, ನಿನ್ನ ಸ್ವಂತತ್ವವನ್ನು ಕಳೆದುಕೊಂಡು ನೀನು ಕೆಟ್ಟವನಾಗುತ್ತೀಯ. ಇತರ ಕೆಟ್ಟತನಕ್ಕೂ ನೀನು ಅವರ ಕೆಟ್ಟತನವನ್ನು ವೈಭವೀಕರಿಸ್ತೀಯ. ದೇವರ ಗೌರವಕ್ಕೆ ನೀನು ಕುಂದು ತರುತ್ತೀಯ, ದೇವರಿಗೆ ಅವಮಾನ ಮಾಡ್ತೀಯ. ಆದ್ದರಿಂದ ಸ್ವಂತಕ್ಕಾಗಿ ಬದುಕು ಸಹೋದರ ಸಹೋದರಿ. ಮಿತಿಮೀರಿ ತಲೆಬಾಗಿ ನೀನು ನೆಲಸಮವಾಗಬೇಡ. ಗೌರವದ ಬದುಕಬೇಕು ನಾವೆಲ್ಲರೂ. ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಮಾಜದಲ್ಲಿ, ನಾವು ಇವತ್ತು ಜೀವಿಸುವಂಥ ಈ ಸಮಾಜದಲ್ಲಿ ಪ್ರತಿಯೊಬ್ಬರು, ದೇವರ ವಾಕ್ಯ ಹೇಳುತ್ತೆ, ನಾನಲ್ಲ, ಗೌರವದ ಬದುಕನ್ನು ನಾವು ಬಾಳಬೇಕು ಸಹೋದರ ಸಹೋದರರೇ. ಯಾರದ ಕೈಗೊಂಬೆಗಳಾಗಿ ನಡೆಯಬಾರದು. ಮೌಲ್ಯಗಳನ್ನು ತಿಳಿದವರು ನಾವು, ಸಮಾಜದಲ್ಲಿ ಏನು ಸತ್ಯ ಸುಳ್ಳೆಂಬ ತಿಳಿದವರು ನಾವು. ಧೈರ್ಯದಿಂದ ಜೀವಿಸಬೇಕು. ಇವತ್ತು ಸಮಾಜ ಎತ್ತ ಸಾಗುತ್ತಿದೆ. ಸತ್ಯ ಇವತ್ತಿನ ಬಹುಶಃ ಸಮಾಜದಲ್ಲಿ ಕಾಣಲ್ಲ. ಇವತ್ತು ಸುಳ್ಳು ವೈಭವೀಕರಿಸುವ ಕಾಲ ಇದು. ಸತ್ಯಕ್ಕೆ ಬೆಲೆ ಇಲ್ಲ, ಸುಳ್ಳಿಗೆ ಮಾತ್ರ ಬೆಲೆ. ಹಣದ ಪ್ರಭಾವಕ್ಕೆ ಮನುಷ್ಯ ಒಳಪಡುತ್ತಾನೆ, ರಾಜಕೀಯ ಪ್ರಭಾವಕ್ಕೆ ಮನುಷ್ಯ ಒಳಪಡುತ್ತಾನೆ, ಯಾರದೋ ಪ್ರಭಾವಿ ವ್ಯಕ್ತಿಗಳ ಆ ಪ್ರಭಾವಕ್ಕೆ ಮನುಷ್ಯರು ಒಳಪಡುತ್ತಾರೆ. ಸತ್ಯಗಳನ್ನು ಆಡುವಂಥ ಧೈರ್ಯ ಮನುಷ್ಯನಿಗಿಲ್ಲ. ಇವತ್ತು ಕಳ್ಕೊಂಡಿದ್ದೇವೆ ನಾವು, ಸ್ವಂತಿಕೆಯನ್ನು ಕಳ್ಕೊಂಡಿದ್ದೇವೆ ನಾವು. ನಾಚಿಕೆಯ ಜೀವನ ಇದು. ನಮಗೆ ಇವತ್ತು ಸತ್ಯವನ್ನು ಹೇಳುವಂಥ ಧೈರ್ಯವಿಲ್ಲದಿದ್ದರೆ, ನಾವಿವತ್ತು ಗೌರವದಿಂದ ಬಾಳುವಂಥ ನಮ್ಮ ಆ ಒಂದು ಧೈರ್ಯ ನಮಗೆ ಇಲ್ಲದಿದ್ದರೆ, ದೇವರ ಮುಂದೆ ನಾವೇನು? ದೇವರು ನಮಗೆ ಸತ್ಯ ನುಡಿಯುವಂಥ ನಾಲಿಗೆಯನ್ನು ಕೊಟ್ಟಿದ್ದಾರೆ, ಸತ್ಯವನ್ನು ಸಾರುವಂತಹ ಈ ಜ್ಞಾನವನ್ನು ಕೊಟ್ಟಿದ್ದಾರೆ, ಸತ್ಯವನ್ನು ನಡೆಯುವಂತಹ ಅಗತ್ಯವುಳ್ಳ ನಮಗೆ ಕೈ ಕಾಲುಗಳನ್ನು ನಮಗೆ ಕೊಟ್ಟಿದ್ದಾರೆ, ಒಳ್ಳೆಯ ಕೆಲಸವನ್ನು ಮಾಡುವಂಥ ದೇಹವನ್ನು ಕೊಟ್ಟಿದ್ದಾರೆ, ಆತ್ಮವನ್ನು ಕೊಟ್ಟಿದ್ದಾರೆ. ಸಹೋದರ ಸಹೋದರರೇ, ಇದರ ಬಗ್ಗೆ ಚಿಂತಿಸೋಣ. ಯಾರ ಗುಲಾಮರಾಗಿ ಬಾಳುವ ಅಗತ್ಯವಿಲ್ಲ. ಎಷ್ಟೇ ದೊಡ್ಡವನಾಗಲಿ ಸಮಾಜದಲ್ಲಿ ಒಬ್ಬನು, ನಾವು ಯಾರಿಗೂ ಗುಲಾಮರಾಗಬೇಕಾದ ಅಗತ್ಯವಿಲ್ಲ. ಅವರವರ ಗೌರವವನ್ನು ಅವರಿಗೆ ಕೊಡಬೇಕು. ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೆ ಯಾವ ಗೌರವ ಆತನಿಗೆ ಸಲ್ಲಬೇಕು ಆ ಗೌರವವನ್ನು ಕೊಡಬೇಕು ನಾವು, ಖಂಡಿತ, ಎರಡೂ ಮಾತಿಲ್ಲ. ಆದರೆ ಆತನಿಗೆ ಸಲ್ಲದ ಗೌರವವನ್ನು ನೀಡಬೇಡ. ಯಾರ ಗೌರವಕ್ಕೆ ನೀನು ಆತನಿಗೆ ಗೌರವಿಸಲು, ಅವರ ಒಳ್ಳೆಯತನಿಗೆ ಪಾತ್ರರಾಗಲು ನಿನ್ನ ಸ್ವಂತಿಕೆಯನ್ನು ಕಳ್ಕೊಳ್ಬೇಡ. ಯಾರಿಗೆ ಗೌರವಿಸಲು ನಿನ್ನ ನಾಲಿಗೆಯಲ್ಲಿ ಸುಳ್ಳನ್ನು ಆಡಬೇಡ. ಕೆಟ್ಟ ಜೀವನವನ್ನು ನಡೆಸಬೇಡ, ಸತ್ಯವಾಗಿ ನಡೆ. ಇದೇ ದೇವರ ವಾಕ್ಯ ನಮಗೆ ಹೇಳುತ್ತೆ. ಮುಂದೆ ಹೇಳ್ತದೆ, ಪರರಿಗೆ ಹಿತವಾಗಿದ್ದಲ್ಲಿ ನಿನ್ನ ಮಾತನ್ನು ಹಿಡಿಬೇಡ, ನಿನ್ನಲ್ಲಿರುವ ಜ್ಞಾನ ಬೆಳಕನ್ನು ಅಡಗಿಸಬೇಡ. ಸಹೋದರ ಸಹೋದರರಿಗೆ,
ಪ್ರತಿಯೊಬ್ಬರಿಗೆ ನಮಗೆ ಜ್ಞಾನವನ್ನು ಕೊಡಲ್ಪಟ್ಟಿದೆ. ಜ್ಞಾನವೆಂಬುದು ನಾವು ಶಾಲೆಯಲ್ಲಿ ಕಲಿಯುವ ಪಾಠ ಅಲ್ಲ. ಜ್ಞಾನವೆಂಬುದು ದೇವರ ಆತ್ಮದಿಂದ ಬರುವಂತಹ ಜ್ಞಾನ. ಆತನಿಗೆ ವಿದ್ಯಾಭ್ಯಾಸ ಅಗತ್ಯವಿಲ್ಲ. ಯಾವಾತನು ದೈವ ಸಂಬಂಧವನ್ನು ಹೊಂದಿತಾನೋ, ಯಾವಾತನು ದೇವರ ನುಡಿಯಂತೆ ಬಾಳುತ್ತಾನೋ, ಯಾವಾತನು ನಿಜವಾದ ಸತ್ಯ ಧರ್ಮವನ್ನು ಬಾಳುತ್ತಾನೋ ಆತನಿಗೆ ಜ್ಞಾನದ ಕಾಣಿಕೆಯನ್ನು ದೇವರು ಕೊಡುತ್ತಾರೆ. ಹಾಗಿರುವಾಗ ಈ ಜ್ಞಾನವನ್ನು ದೇವರು ನಮಗೆ ಕೊಟ್ಟಿರುವಾಗ ಸಹೋದರ ಸಹೋದರರೇ, ಈ ಜ್ಞಾನವನ್ನೇ ನಾವು ಕಳ್ಕೊಂಡ್ರೆ ಹೇಗೆ? ಅಜ್ಞಾನಿಗಳಾಗಿ ಬದುಕಿದ್ದರೆ ಹೇಗೆ? ಅಂತಹ ಬದುಕು ಸಮಾಜವನ್ನು ಕತ್ತಲೆಗೆ ತಳ್ಳುತ್ತೆ. ಸಹೋದರ ಸಹೋದರಿ, ನೆನಪಿಡೋಣ, ನಾವು ದೊಡ್ಡ ತಪ್ಪನ್ನು ಮಾಡ್ತೀವಿ. ಸಮಾಜದಲ್ಲಿ ನಾವೆಲ್ಲೋ ಕತ್ತಲೆ ಆದರೆ ನಾವು ಇಡೀ ಸಮಾಜಕ್ಕೆ ಕತ್ತಲೆಯನ್ನು ಕೊಡುವುದಿಲ್ಲವೇ? ಬೆಳಕನ್ನು ನೀಡುವಲ್ಲೂ ಕೊಟ್ಟಂತಹ ದೀಪಗಳು ಉರಿಯದಿದ್ದರೆ, ಬರೀ ಕತ್ತಲೆಯನ್ನು ಕೊಡುವಂಥ ದೀಪಗಳಾದರೆ ಇವತ್ತು ಇಡೀ ಸಮಾಜ ಕತ್ತಲೆಯಿಂದ ತುಂಬುವುದಿಲ್ಲವೇ? ಹಾಗಾದರೆ ಫಿಲಿಪಿಯರಿಗೆ ಬರೆದ ಪತ್ರದಲ್ಲಿ ಸಂತ ಪೌಲರು ಹೇಳುತ್ತಾರೆ, ನೀವು ದೀಪಗಳು, ಲೋಕಕ್ಕೆ ಬೆಳಕನ್ನು ನೀಡುವಂಥ ದೀಪಗಳು ನೀವು. ದೇವರು ಅಂಥ ಬದುಕನ್ನು ನಮಗೆ ಕೊಟ್ಟಿದ್ದಾರೆ. ಹಾಗಾದರೆ ಈ ಸಮಾಜಕ್ಕೆ ಬೆಳಕನ್ನು ನೀಡಬೇಕಾದ ನಾನು ಮತ್ತು ನೀವು, ಸತ್ಯವನ್ನು ಆಡಬೇಕಾದ ನಾನು ಮತ್ತು ನೀವು, ಒಳ್ಳೆಯ ಜೀವನವನ್ನು ನಡೆಸಬೇಕಾದ ನಾನು ಮತ್ತು ನೀವು, ಒಳ್ಳೆಯ ಕೆಲಸಗಳನ್ನು ಮಾಡಬೇಕಾದಂಥ ನಾನು ಮತ್ತು ನೀವು, ಸಮಾಜಕ್ಕೆ ಒಳ್ಳೆಯ ಪ್ರೇರಣೆಯನ್ನು ಕೊಡಬೇಕಂತ ನಾನು ಮತ್ತು ನೀವು ಕತ್ತಲೆಯಾಗಿ ಬದುಕಿದರೆ, ಸುಳ್ಳನ್ನು ಆಡಿದರೆ, ಕೆಟ್ಟತನವನ್ನು ಮಾಡಿದರೆ, ಕೆಟ್ಟ ಕೆಲಸಗಳಲ್ಲಿ ತೊಡಗಿದರೆ, ಸಮಾಜವನ್ನು ವಿಭಜಿಸುವಂಥ ಕೆಲಸದಲ್ಲಿ ತೊಡಗಿದರೆ, ಇತರನ ದ್ವೇಷಿಸುವಂಥ ಕೆಲಸಗಳಲ್ಲಿ ತೊಡಗಿದರೆ, ಎಲ್ಲಿ ನಾವು ಎಂಥ ನಮ್ಮ ಜೀವನ ಕತ್ತಲೆಯಲ್ಲವೇ? ಇಡೀ ಸಮಾಜವನ್ನು ಕತ್ತಲೆ ತಳ್ಳುವಂತಹ ವ್ಯಕ್ತಿಗಳಾಗುತ್ತಿಲ್ಲವೇ? ಆದ್ದರಿಂದ ದೇವರ ವಾಕ್ಯ ನಮಗೆ ಹೇಳುತ್ತೆ, ಬೆಳಕಾಗೋಣ, ಈ ಲೋಕಕ್ಕೆ ಬೆಳಕಾಗೋಣ, ದೇವರ ಆತ್ಮದಿಂದ ತುಂಬಿದವರಾಗೋಣ, ಅಂತರಾತ್ಮದಿಂದ ಜೀವಿಸುವವರಾಗೋಣ. ದುರಾತ್ಮ ನಮ್ಮನ್ನು ಕಾಡಿದಿರಲಿ, ದುರಾತ್ಮ ನಮ್ಮನ್ನು ವಶೀಕರಿಸಿದಿರಲಿ, ದುರಾತ್ಮಕ್ಕೆ ನಮ್ಮ ಜೀವನ ಒಳಪಡೆದಿರಲಿ, ಇದೇ ದೇವರಲ್ಲಿ ನಾವು ಪ್ರಾರ್ಥಿಸೋಣ. ಒಂದು ಕಡೆಗೆ ಆ ದೇವರ ಆ ಶಕ್ತಿಗಾಗಿ ಪ್ರಾರ್ಥಿಸೋಣ. ದಯಾಮಯಿ ದೇವರೇ, ನೀವಾದರೂ ಸತ್ಯವನ್ನು ಜ್ಞಾನವನ್ನು ನೀಡಿದಂತಹ ದೇವರು, ಈ ಸಮಾಜದಲ್ಲಿ ಈ ಲೋಕದಲ್ಲಿ ಜೀವಿಸುವಂತಹ ನಾವು ಸಮಾಜದ ಪ್ರಭಾವಗಳಿಗೆ ಒಳಪಡುತ್ತೇವೆ, ದುರಾತ್ಮದ ಪ್ರಭಾವಕ್ಕೆ ಒಳಪಡುತ್ತೇವೆ, ಅನೇಕ ಬಾರಿ ಕೆಟ್ಟ ಕೆಲಸಗಳಲ್ಲಿ ತೊಡಗುತ್ತೇವೆ, ಪ್ರೀತಿಯನ್ನು ಜೀವಿಸುವುದರ ಬದಲು ದ್ವೇಷವನ್ನು ಸಾರುತ್ತೇವೆ. ಇಂಥ ಒಂದು ಜೀವನದಿಂದ ನಮಗೆ ಮುಕ್ತಿಯನ್ನು ನೀಡಿರಿ. ಪವಿತ್ರ ಆತ್ಮದಿಂದ ತುಂಬಿದಂಥ ವ್ಯಕ್ತಿಗಳಾಗಿ ನಾವು ಬಾಳಲು, ಪ್ರೀತಿ ಸೌಹಾರ್ದತೆಯನ್ನು ಸಾರುವಂಥ ಬದುಕನ್ನು ಬಾಳಲು, ಆ ಪ್ರೀತಿಯ ಬದುಕನ್ನು ಇತರರಿಗೆ ಬೋಧಿಸಲು, ಪ್ರೇರೇಪಿಸಲು ಆ ಶಕ್ತಿಯನ್ನು ನಮಗೆ ಕೊಡಿರಿ. ನಿಮ್ಮ ರೂಪವಾಗಿ ಲೋಕದಲ್ಲಿ ಬಾಳುವಂಥ ವ್ಯಕ್ತಿಗಳಾಗಿ ನಮ್ಮನ್ನು ಆಶೀರ್ವದಿಸಿ ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೆನ್.